ಸೂಳೆಕೆರೆ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಮಸಾಲ ಜಯರಾಮ್. ಅಂಗವಿಕಲ ಫಲಾನುಭವಿಗಳಿಗೆ ಮಿಕ್ಸಿ ವಿತರಣೆ. ಶ್ರವಣೂರು ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿ ಲೋಕಾರ್ಪಣೆ. ಹೆಗ್ಗಣೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸವಿತಾ ಡಿಎಂ ಅವಿರೋಧವಾಗಿ ಆಯ್ಕೆ. ಹಾದಿ ತಪ್ಪುತ್ತಿರುವ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುತ್ತಿರುವ ನವೀನ್ ಕಿರ್ಲಾಲಹಳ್ಳಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ಮಹಿಳಾ ವಿಚಾರಗೋಷ್ಠಿ. ಉತ್ತಮ ಆರೋಗ್ಯಕ್ಕೆ ಶ್ರಮದಾನ ಅಗತ್ಯ. ರತ್ನದೀಪ್ ಕಸ್ತೂರೆ. ತುರುವೇಕೆರೆ ತಾಲೂಕಿನ ಕಸಬಾ ಹೋಬಳಿ ಕೋಡಿಗೆಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಸೂಳೆಕೆರೆ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕರಾದ ಮಸಾಲ ಜಯರಾಮ್ ಗುದ್ದಲಿ ಪೂಜೆ ನೆರವೇರಿಸಿದರು. ಗುದ್ದಲಿ ಪೂಜೆಯಲ್ಲಿ ಆದಿಜಾಂಬವ ಸಮಾಜದ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಆರ್ ಚಂದ್ರಯ್ಯ ಕೂಡ ಆಗಮಿಸಿದ್ದರು. ಪೂಜೆಯ ನಂತರ ಆರ್ ಚಂದ್ರಯ್ಯನವರ ಮನೆಗೆ ಭೇಟಿ ಕೊಟ್ಟ ಶಾಸಕ ಮಸಾಲ ಜಯರಾಮ್ ಅವರ ಮನೆಯಲ್ಲಿ ತಂಪು ಪಾನೀಯ ಬಿಸ್ಕೆಟ್ ಸೇವಿಸಿದರು. ತದನಂತರ ಅವರ ಗೃಹದಲ್ಲಿ ಕೆಲವು ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಇದೇ ವೇಳೆ ಮಾತನಾಡಿದ ಆರ್ ಚಂದ್ರಯ್ಯ ಅವರು ನಮ್ಮನ್ನು ಗುರುತಿಸಿ ನಮ್ಮ ಸಮಸ್ಯೆಗಳನ್ನು ಆಲಿಸಿ ಅಭಿವೃದ್ಧಿಯತ್ತ ಗಮನ ಕೊಡುತ್ತಿದ್ದು, ಇಂದು ಕೂಡ ನಮ್ಮ ಊರಿನಲ್ಲಿ ವಿವಿಧ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಹಾಗಾಗಿ ನಾವು ಸಿದ್ಧಾಂತವನ್ನು ಒಪ್ಪಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಆದಿಜಾಂಬವ ಸಮಾಜದ ನಾಗರಾಜು, ಬಸವರಾಜು, ಮುನಿಸ್ವಾಮಿ ಇನ್ನು ಅನೇಕ ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಇನ್ನು ಗುದ್ದಲಿ ಪೂಜೆಯ ವೇಳೆ ಗ್ರಾಮ ಪಂಚಾಯಿತಿಯ ಸದಸ್ಯರು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ತುರುವೇಕೆರೆ ತಾಲೂಕಿನ ಮಾನ್ಯ ಶಾಸಕರಾದ ಶ್ರೀ ಮಸಾಲ ಜಯರಾಮ್ ರವರೇ, ಈ ದಿನ ನಮ್ಮ ಗ್ರಾಮಕ್ಕೆ ಬಂದು ಅನೇಕ ಜನಗಳನ್ನ ಮನವೊಲಿಸಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದೀರಾ. ಇಂದು ಕೂಡ ನಾವು ಈ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಅವ್ರನ್ನ ಗೆಲ್ಸಿದ್ದೀವಿ. ಇನ್ನು ಮುಂದೇನು ಕೂಡ ಗೆಲ್ಸಕ್ಕಂಥ ಕೆಲಸವನ್ನ ಇಲ್ಲಿ ಅನೇಕ ಜನ ನಮ್ಮ ಕಾಲೋನಿ ಜನಗಳನ್ನು ಸೇರಿಸಿಕೊಂಡು ಅವರೆಲ್ಲರಿಗೂ ಮನವೊಲಿಸಿ ಇಲ್ಲಿ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜೈ ಜನತಾ ಪಾರ್ಟಿ. ತುರುವೇಕೆರೆ ತಾಲೂಕಿನ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಇಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್, ಕಾರ್ಯದರ್ಶಿ ಮಂಜಯ್ಯ, ಅಧ್ಯಕ್ಷರಾದ ರಾಜಲಕ್ಷ್ಮಿ, ರಾಘವೇಂದ್ರ, ಉಪಾಧ್ಯಕ್ಷರಾದ ಸೌಭಾಗ್ಯ, ಶಿವಯ್ಯ ಅವರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ 6 ಗ್ರಾಮಗಳ 129 ಅಂಗವಿಕಲರು ಇದ್ದು, ಇಂದು 82 ಅಂಗವಿಕಲ ಫಲಾನುಭವಿಗಳಿಗೆ ಮಿಕ್ಸಿ ವಿತರಣೆ ಮಾಡಿದರು. ಇದೇ ವೇಳೆ ಗ್ರಾಮ ಪಂಚಾಯತಿಯ ಸದಸ್ಯರಾದ ಕೆಎಸ್ ಆದರ್ಶ್, ಎಚ್ಎನ್ ದೇವರಾಜ್, ಕೆಎಚ್ ದೇವರಾಜ್, ಶ್ರೀನಿವಾಸ ಕಲ್ಕೆರೆ, ಗಂಗಾಮಣಿ ರಂಗಪ್ಪ, ರೂಪಾ, ಜವರಪ್ಪ, ಭವ್ಯಶ್ರೀ ನಾಗೇಶ್, ಇನ್ನು ಆದಿಜಾಂಬವ ಮುಖಂಡ ವಿಟಿ ವೆಂಕಟರಾಮಯ್ಯ ಹಾಜರಿದ್ದರು. ಇನ್ನು ಬಾಕಿ ಇರುವ ಫಲಾನುಭವಿಗಳಿಗೆ 2-3 ದಿನಗಳಲ್ಲಿ ಮಿಕ್ಸಿ ವಿತರಣೆ ಮಾಡಲಾಗುವುದು ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಹೇಳಿದರು. ವರದಿ ಸುರೇಶ್ ಬಾಬು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಶ್ರವಣೂರು ಗ್ರಾಮದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕರಾದ ಶ್ರೀ ಸಿದ್ದರಾಮಯ್ಯನವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿ ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ಗೊಂಬೆ ಕುಣಿತ, ಗುಡ್ಡ ಕುಣಿತ ನೋಡುಗರ ಮನಸೆಳೆಯಿತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುತ್ಥಳಿಯ ಲೋಕಾರ್ಪಣೆಯ ನಂತರ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕರಾದ ಶ್ರೀ ಸಿದ್ದರಾಮಯ್ಯನವರು ಅಕಸ್ಮಾತ್ತಾಗಿ ಕುರುಬ ಸಮಾಜದಲ್ಲಿ ಜನಿಸಿದ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದ ಎಂದು ಸುದೀರ್ಘವಾಗಿ ಜೀವನ ಚರಿತ್ರೆಯನ್ನು ನೆನಪಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರವಣೂರು ಹಾಗೂ ಸುತ್ತಮುತ್ತ ಹಳ್ಳಿಯ ಸಾರ್ವಜನಿಕರು ಸಹಸ್ರ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಮಂಜು, ಶ್ರವಣೂರು. ಪುತ್ಥಳಿ ಮಾಡಲಿಕ್ಕೆ ಸ್ವಲ್ಪ ವಿವಾದ ಆಯಿತು. ಪುತ್ಥಳಿ ಮಾಡ್ತಕ್ಕಂಥ ಜಾಗದ ಬಗ್ಗೆ ವಿವಾದ. ಪೊಲೀಸ್ನವರು ಯಾವುದೇ ಕಾರಣಕ್ಕೆ ವಿರೋಧ ಮಾಡುವವರ ಮಾತುಗಳನ್ನ ಕೇಳಬಾರದು.
ಸರಗೂರು ತಾಲೂಕಿನ ಹೆಗ್ಗನೂರು ಗ್ರಾಮ ಪಂಚಾಯಿತಿ ಜೆಡಿಎಸ್ ತೆಕ್ಕೆಗೆ ಒಳಗಾಗಿದ್ದು ನೂತನ ಅಧ್ಯಕ್ಷರಾಗಿ ಸವಿತಾ ಡಿಎಂ ಅವಿರೋಧವಾಗಿ ಆಯ್ಕೆಯಾದರು. ಪಂಚಾಯಿತಿ ಆವರಣದಲ್ಲಿ ಶುಕ್ರವಾರ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಸವಿತಾ ಡಿಎಂ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಸವಿತಾ ಡಿಎಂ ಅವರು ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ನೀರಾವರಿ ಉಪವಿಭಾಗ ಇಲಾಖೆ ಇಂಜಿನಿಯರ್ ಉಷಾ, ಪಿಡಿಒ ಪ್ರಕಾಶ್, ಕಾರ್ಯದರ್ಶಿ ಮಹೇಶ್, ಬಿಲ್ ಕಲೆಕ್ಟರ್ ಸಲಗ ಪ್ರಸನ್ನ ಚುನಾವಣೆ ಪ್ರಕ್ರಿಯೆ ನಡೆಸಿಕೊಟ್ಟರು. ಜೆಡಿಎಸ್ ಪಕ್ಷದ ಸರಗೂರು ತಾಲೂಕು ಮಹಿಳಾ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸವಿತಾ ಡಿಎಂ ಆಯ್ಕೆಯಾದ ಬಳಿಕ ಮಾತನಾಡಿ, ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. ಇದಕ್ಕೆ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲ ಅಗತ್ಯ ಎಂದರು. ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರುಗಳು ಸಭೆಗೆ ಗೈರು ಹಾಜರಾಗಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರಿಗೂ ಸನ್ಮಾನಿಸಲಾಯಿತು. ಉಪಾಧ್ಯಕ್ಷೆ ಮಂಜುಳಾ ವಸಂತಕುಮಾರ್, ಸದಸ್ಯರಾದ ಮಾಜಿ ಅಧ್ಯಕ್ಷೆ ಶೋಭಾ ರಾಣಿ ಲೋಕೇಶ್, ಪ್ರಮೀಳಾ ಮಹೇಶ್, ಮಾಜಿ ಉಪಾಧ್ಯಕ್ಷೆ ನಾಗಮ್ಮ ನಾಗೇಂದ್ರ, ಮಾರಯ್ಯ, ಸುಧೀರ್, ಎಚ್ಎನ್ ಮುತ್ತುರಾಜು, ಪೊಲೀಸ್ ಸಿಬ್ಬಂದಿ ಮಂಜು, ಶಿವರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವರದಿ ಚಂದ್ರಹಾದನೂರು. ಕಾಲ ಉರುಳಿದಂತೆ ಶಾಲಾ ಕಾಲೇಜುಗಳ ಹದಿಹರೆಯದ ಮಕ್ಕಳ ಮಾನಸಿಕ ಸ್ಥಿತಿಯಲ್ಲಿ ಅಸಮತೋಲನವಾಗುತ್ತಿದೆ. ಪರಿಣಾಮ ತಮ್ಮ ಆಲೋಚನೆ ಕ್ಷಣಿಕ ಮೋಹದ ಕಡೆ ವಾಲುತ್ತಾ ಉತ್ತಮ ಭವಿಷ್ಯ ಹಾಳು ಮಾಡಿಕೊಳ್ಳುತ್ತಿರುವವರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿದೆ. ಹಾಗಾಗಿ ಹಾದಿ ತಪ್ಪುತ್ತಿರುವ ವಿದ್ಯಾರ್ಥಿಗಳನ್ನು ಎಚ್ಚರಿಸುವ ಸಲುವಾಗಿ ಯುವಕನೋರ್ವ ಮಾಡುತ್ತಿರುವ ಸೇವೆ ಅನ್ಯರಿಗೆ ಪ್ರೇರಣೆಯಾಗಿದೆ. ಕೆಲಸ ಬದಿಗೊತ್ತಿ ತನ್ನ ಸ್ವಂತ ಖರ್ಚಿನಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರತಿದಿನ ಶಾಲಾ ಕಾಲೇಜು ಮಕ್ಕಳಿಗೆ ಅರಿವು ಮೂಡಿಸುತ್ತಿರುವ ಯುವಕನೇ ನವೀನ್ ಕಿರ್ಲಾಲಹಳ್ಳಿ. ಪಾವಗಡ ತಾಲೂಕಿನ ಕಿರ್ಲಾಲಹಳ್ಳಿಯ ಬಸಪ್ಪ ಜಯಮ್ಮ ದಂಪತಿಗಳ ಪುತ್ರನಾಗಿ ಬಡ ಕುಟುಂಬದಲ್ಲಿ ಜನಿಸಿದ ಇವರು ಪತ್ರಿಕೋದ್ಯಮದಲ್ಲಿ ಪದವಿಗಳನ್ನು ಮುಗಿಸಿದ್ದಾರೆ. ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಿರುವ ಕಲಾವಿದನಾಗಿ ಗುರುತಿಸಿಕೊಂಡಿರುವ ಇವರಿಗೆ 22-23ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಮಕ್ಕಳ ನಡವಳಿಕೆ, ಮಾನಸಿಕ ಅಸಮತೋಲನಗಳ ಕ್ಷಣಿಕ ಆಕರ್ಷಣೆಯ ಕೆಟ್ಟ ಸಂಸ್ಕೃತಿಯನ್ನು ಕಂಡು ಹೇಗಾದರೂ ಮಾಡಿ ಮಕ್ಕಳಲ್ಲಿ ಇದರ ಬಗ್ಗೆ ಅರಿವು ಮೂಡಿಸಬೇಕು ಎಂಬ ನಿಲುವಿನಿಂದ ನವೀನ ಜಾಗೃತಿ ಮತ್ತು ಸಾಂಸ್ಕೃತಿಕ ಕಲಾ ಸೇವಾ ಟ್ರಸ್ಟ್ ಒಂದನ್ನು ಕಟ್ಟಿಕೊಂಡು ಅದರಡಿಯಲ್ಲಿ ಶಾಲಾ ಕಾಲೇಜುಗಳಲ್ಲೊಂದು ಜಾಗೃತಿ ಕಾರ್ಯಕ್ರಮವನ್ನು ಉಚಿತವಾಗಿ ಮಕ್ಕಳೆಡೆಗೆ ತೆರಳಿ ಅರಿವು ಮೂಡಿಸುತ್ತಿದ್ದಾರೆ. ಇದರಿಂದ ಮಕ್ಕಳ ಮನಸ್ಸಿನ ಮೇಲೆ ಹೆಚ್ಚಿನ ಪ್ರಭಾವ ಬೀರಿ ವ್ಯಕ್ತಿತ್ವ ವಿಕಸನಗೊಳ್ಳಲು ಸಹಕಾರಿಯಾಗುತ್ತಿದೆ. ಯಾವುದೇ ಸಂಘ ಸಂಸ್ಥೆ ಸರ್ಕಾರದಿಂದಾಗಲಿ ಆರ್ಥಿಕ ಸಹಾಯ ಪಡೆಯದೆ ತಾವೇ ತಮ್ಮ ಸ್ವಂತ ಖರ್ಚು ವೆಚ್ಚ ಭರಿಸುತ್ತಾ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಸೇವೆ ಸಲ್ಲಿಸುತ್ತಿದ್ದಾರೆ. ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳು ಮಾತನಾಡಿ, ನಾವು ಉತ್ತಮವಾಗಿ ಅಧ್ಯಯನ ಮಾಡುತ್ತೇವೆ, ಇಲ್ಲಿಯವರೆಗೂ ನಿರ್ಲಕ್ಷ್ಯ ಮಾಡುತ್ತಿದ್ದೆವು, ಓದುವ ಶೈಲಿ ಅರಿವಾಯಿತು ಎಂದು ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ಪಾವಗಡ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಶಾಲಾ ಕಾಲೇಜುಗಳಲ್ಲೊಂದು ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಇನ್ನು ಮುಂದೆಯೂ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಡೆಸುವ ಆಸಕ್ತಿಯೊಂದಿದ್ದಾರೆ. ವರದಿ ನಂದೀಶ್ ನಾಯ್ಕ್, ಪಾವಗಡ ತಾಲೂಕು. ಇಲ್ಲಿ ಯಾಮಾರದ ಯಾರು ಕೂಡ ಬದುಕನ್ನ ಕಟ್ಕೊಳ್ಳಿಕ್ಕೆ ಬರೋದಿಲ್ಲ. ನಮ್ಮ ಬದುಕು ನಮ್ಮ ಕೈಯಲ್ಲಿದೆ ಬಿಟ್ರೆ ಯಾರ ಕೈಯಲ್ಲಿಲ್ಲ ಮಕ್ಕಳೇ. ಯಾಕೆಂದ್ರೆ ಉತ್ತಮ ನಾಡನ್ನ ಕಟ್ಟೋರು, ನಿಮ್ಮನ್ನ ಎತ್ತು ಹೊತ್ತು ಸಾಕದಂತ ನಿಮ್ಮ ತಂದೆ ತಾಯಿಗಳನ್ನ ನೋಡ್ಕೋಬೇಕಾದವರು, ಇನ್ನೊಂದೇನಪ್ಪಾ ಅಂದ್ರೆ ನಿಮ್ಗೆ ಅಕ್ಷರ ಜ್ಞಾನ ಕಲಿಸ ನಿಮ್ಮ ಮೇಷ್ಟ್ರಿಗೆ ಗೌರವ ಕೊಡಬೇಕಾದವ್ರು ನಾವೇ ದಾರಿ ತಪ್ಪಿಕೊಂಡು ಹೋದ್ರೆ ಬದುಕನ್ನ ಕಟ್ಕೊಳ್ಳೋದಿಲ್ಲಿ ಯೋಚನೆ ಮಾಡಿ ಹೇಳಲೇಬೇಕು. ಯಾಕೆಂದ್ರೆ ಅವತ್ತು ಅಂತ ಹೇಳಿದಾಗ ಬಹಳ ನೋವಾಯ್ತು. ಅವನು ಯಾಮಾರಿಸ್ತಿರ್ತಾನೆ, ಬಡ ಕಂದಮ್ಮನ್ನ ಯಾಮಾರಿಸ್ಬಿಟ್ಟು ಅಲ್ಲಿ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿ ಆ ಮಗು ಹೇಳಿರ್ತದೆ, ನಮ್ಮ ಅಮ್ಮನ್ ನೋಡ್ಬೇಕು, ನಮ್ಮ ಅಪ್ಪನ್ ನೋಡ್ಬೇಕು, ನಾನು ಹೋಗ್ತೀನಿ ಅಂತ ಹೇಳಿರ್ತದೆ. ಕಂದಮ್ಮಗ್ ಗೊತ್ತಿಲ್ಲ ಜೀವನ ಹಿಂಗಿರುತ್ತೆ ಅಂತ ಅಟ್ರಾಕ್ಷನ್ಗೆ ಒಳಗಾಗಿರ್ತಾಳೆ. ಅವನೇನೋ ಒಂದು ಹಾಸ್ಯ ತೋರಿಸಿರ್ತಾನೆ, ನೀನ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿರ್ತಾನೆ. ಕಂದಮ್ಗೆ ಆಮೇಲೆ ಗೊತ್ತಾಗಿರುತ್ತೆ ಹೋಗ್ತೀನಿ ಎಂದಾಗ ಇನ್ನೆಲ್ಲ ನನ್ನ ಬಗ್ಗೆ ಹೇಳ್ಬಿಡ್ತಾಳ ಪೊಲೀಸ್ನವ್ರಿಗೆ ಅಂತ ಹೇಳಿ ಆಕೆಲ್ಲ ಚಿತ್ರವಾಗಿ ಕತ್ತರಿಸಿ ರೈಲ್ವೆ ತನ್ನನ್ನ ತಾನು ಮರ್ತು ಬಿಡ್ತಾನೆ, ಮರ್ತು ಬಿಡ್ತಾಳೆ, ಎತ್ತವರನ್ನು ಮರ್ತು ಬಿಡ್ತಾಳೆ. ಆ ಕ್ಷಣ ಎಲ್ಲಿದ್ದೀರಿ ಅನ್ನೋದು ಕೂಡ ಮರ್ತು ಬಿಡ್ತಾಳೆ. ನೋಡ್ಲಿಕ್ಕೆ ಶುರುವಾಯ್ತು, ಬಾಂಧವ್ಯ ಶುರುವಾಯ್ತು, ಬಾಂಡಿಂಗ್ ಶುರುವಾಯ್ತು, ಫೋನ್ ಕಾಂಟ್ಯಾಕ್ಟ್ ಶುರುವಾಯ್ತು, ಆಮೇಲೆ ಭಾವನೆಗಳನ್ನ ಹಂಚ್ಕೊಳ್ಳಿಕ್ಕೆ ಶುರುವಾಯ್ತು. ಅದೆಲ್ಲ ನಡೆದಿದ್ದು ಕ್ಷಣಿಕ ಸುಖಕ್ಕೋಸ್ಕರ ಅನ್ನೋದನ್ನ ಮರ್ತಿದ್ದೀವಿ. ಕ್ಷಣಿಕ ಸುಖಕ್ಕೋಸ್ಕರ ನಾವು ಅದನ್ನ ಮಾಡ್ತಾ ಇದ್ದೀವಿ ಬಿಟ್ರೆ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕಲ್ಲ. ಇಲ್ಲಿಂದ ಹೊರಟೋದ್ರಿ
ಹೊರಟೋದ್ಮೇಲೆ ಅವ್ರಿಗೆ ದುಡಿಲಿಕ್ಕೆ ಶಕ್ತಿ ಇಲ್ಲ ಹಂಗಂತೇಳಿ ನಿಮಗೂ ಶಕ್ತಿ ಇಲ್ಲ. ಯಾಕೆಂದ್ರೆ ನೀವು ಜಸ್ಟ್ ಇನ್ನು 16 ರಿಂದ 17 ವರ್ಷ ನೀವು ಬಾಲ ಕಾರ್ಮಿಕರ ಆಗ್ಬಿಡ್ತೀರಿ. ಎಲ್ಲಿ ಕೆಲಸ ಕೊಡೋದಿಲ್ಲ ನಿಮಗೆ. ನೀವು ನಿಮ್ಮ ದುರಂತದ ಬದುಕು ಹೆಂಗಿರುತ್ತೆ ಅಂದ್ರೆ ಅವನಿಗೆ ಯಾರನ್ನ ಎದುರಿಸಿ ಬದುಕಿ ನಿಲ್ಲುವಂತ ಶಕ್ತಿ ಅವನಿಗಿರೋದಿಲ್ಲ. ಅವನನ್ನ ನೀವು ನಂಬ್ಕೊಂಡು ಹೋಗ್ತೀರಿ. ಕೊನೆಗೆ ನಿಮ್ಮ ಬದುಕು ಏನಾಗಿರುತ್ತೆ ಅಂದ್ರೆ ಮೂರ ಬಟ್ಟೆ. For your bright future, and his words are very fruitful and wonderful. ನಾವು ಅವರ ಶಿಕ್ಷಕರ ಮಾತುಗಳಾಗಿರ್ಬೋದು, ತಂದೆ ತಾಯಿಗಳ ಮಾತುಗಳಾಗಿರ್ಬೋದು, ನಿಮ್ಮ ಬಂಗಾರ ಭವಿಷ್ಯಕ್ಕೆ ಮುತ್ತಿನ ಮಾತುಗಳಾಗಿದೆ ಅಂತ ಹೇಳ್ಬಿಟ್ಟು ಅವರ ಮಾತುಗಳನ್ನು, ತಂದೆ ತಾಯಿಗಳ ಮಾತುಗಳನ್ನು, ಶಿಕ್ಷಕರ ಒಂದು ದಾರಿಯಲ್ಲಿ ನೀವು ನಡೆದ್ರೆ ನಿಮ್ಮ ಭವಿಷ್ಯತ್ತು ಬಂಗಾರ ಭವಿಷ್ಯತ್ತಾಗಿರುತ್ತೆ. ಅದ್ಭುತವಾದಂಥ ಬಂದು ಅರ್ಧ ಫೋನ್ ಕಾಲು ಅದು ಇದು ಅಂತ ಹಾಳಾಗೋಗ್ತಿದ್ದೀವಿ. ತಿರ್ಗಾ ಬೆಳಗ್ಗೆ ಎದ್ದು ಮೈಂಡ್ ಒಂದೊಂದು ಅವರ್ ಓದಬೇಕು ಅಂದರು. ನಾವು ಕರೆಕ್ಟಾಗಿ 1 ಅವರ್ ಓದ್ತಿದ್ವಿ ನಮ್ಮ ಮನೆಗೆ. ಇನ್ಮೇಲೆ ಡೈಲಿ 1 ಅವರ್ ಪ್ರತಿ ಸಬ್ಜೆಕ್ಟ್ನ ಓದ್ಬೇಕು ಅಂದ್ಕೊಂಡು. ನನಗೆ ಸರ್ರವ್ರು ಹೇಳಿದ್ದು ನನಗೆ ತುಂಬ ಇಷ್ಟ ಆಯಿತು. ಈ ಸರ್ರವ್ರು ಹೇಳಿದ ಮಾತು ಮಾತ್ರ ನನ್ನ ಲೈಫಲ್ಲಿ ಯಾವತ್ತೂ ಮರ್ತೋಗಲ್ಲ. ನಮಗೋಸ್ಕರ ಈ ಸರ್ 2 ಗಂಟೆವರೆಗೂ ಗಂಟ್ಲಾಗೋ ಥರ ಕಿಸ್ಕೊಂಡು ಹೇಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ಲಕ್ಷ್ಮಿ. ನಾನು ನವೀನ್ ಕಿಲ್ಲಾಂತ ತಂದೆ ಅವರ ಕಾರ್ಯಕ್ರಮವನ್ನು ನನಗೆ ಒಂದು ಅನಿಸ್ತು. ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೋ ಅಂತ ನಮ್ಗೆ ಯಾವತ್ತೂ ಹೇಳಿರಲಿಲ್ಲ. ಏನು ಕಷ್ಟಪಡ್ತಾ ಇದ್ದಾರೋ ಅಂತ ತಿಳ್ಕೊಂಡು ನಾನು ಗುರಿ ಅಚ್ಚು ಮಾಡಿಕೊಂಡು ನನ್ನ ಲೈಫ್ ನನ್ನ ಕಾಲ ಮೇಲೆ ನಿಂತ್ಕೋಬೇಕಂತ. ಪಾವಗಡ ಪಟ್ಟಣದ SSK ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ನಡೆಯುವ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಿಲ್ಲಾ ನಿರ್ದೇಶಕ ಡಿ ದಿನೇಶ್ ಅವರು ಮಾತನಾಡುತ್ತಾ, ತಾಲೂಕಿನಲ್ಲಿ ಸುಮಾರು 2942 ಸಂಘಗಳನ್ನು ಸ್ಥಾಪಿಸಿ ಈ ಒಂದು ಸಂಘಗಳಲ್ಲಿ 22,325 ಸದಸ್ಯರು ಕ್ರಿಯಾಶೀಲರಾಗಿದ್ದಾರೆ. ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದು, ಕೃಷಿ ಚಟುವಟಿಕೆಯಲ್ಲಿ ಅಭಿವೃದ್ಧಿ ಹೊಂದಿದ ರೈತರಿಗೆ ಯೋಜನೆಯಿಂದ ಅನುದಾನವನ್ನು ಸಹ ನೀಡಲಾಗುತ್ತಿದೆ. ಇಂತಹ ಹಲವು ಕಾರ್ಯಕ್ರಮಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ಹಮ್ಮಿಕೊಳ್ಳಲಾಗುವುದು ಎಂದು ಇದೇ ವೇಳೆ ಅವರು ತಿಳಿಸಿದರು. ಇದೇ ವೇಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿವಿಧ ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯಗಳನ್ನು ವಿತರಿಸಲಾಯಿತು. ಜೊತೆಗೆ ಹಲವು ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ SSK ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್, CPI ಅಜಯ್ ಸಾರಥಿ, ಜಿಲ್ಲಾ ನಿರ್ದೇಶಕರಾದ ಡಿ ದಿನೇಶ್, ಸಣ್ಣನಾಗಪ್ಪ, ವಿಶ್ವನಾಥ್, ಚನ್ನಬಸಣ್ಣ, ವಿಶಾಲಾಕ್ಷಿ, ಅನಿತಾ, ತಾಲೂಕು ಯೋಜನಾಧಿಕಾರಿ ನಂಜುಂಡಿ, ಜ್ಞಾನ ವಿಕಾಸ ಕೇಂದ್ರದ ಸಮನ್ವಯ ಅಧಿಕಾರಿ ಉಷಾರಾಣಿ, ಮೇಲ್ವಿಚಾರಕರು ಮತ್ತು ಸೇವಾ ಪ್ರತಿನಿಧಿಗಳು ಇದೇ ವೇಳೆ ಸೇರಿ ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ್. ಮುಖ್ಯವಾಗಿ ಧರ್ಮಸ್ಥಳ ಯೋಜನೆ ಬಂದ ನಂತರ ಪಾವಗಡದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ಮಾಡಿದ್ದೇವೆ. ಸುಮಾರು ಈ ವರ್ಷದಲ್ಲಿ ಕೃಷಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 4,000 ನಡೆಯುತ್ತದೆ. ನಮ್ಮ ಕೇಂದ್ರದ ತಂಡಗಳು ಭುವನೇಶ್ವರಿ ಸಂಘ, ಚಾಮುಂಡೇಶ್ವರಿ A+, ಮಧ್ಯಮದೇವಿ S, ಶ್ರೀಲಕ್ಷ್ಮಿ ಇಂದು ಔರಾದ ಏಕಲಾರ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಏಕಲಾರ ವತಿಯಿಂದ ಮತ್ತು ನೆಹರು ಯುವ ಕೇಂದ್ರ ಬೀದರ್, ಸುಭಾಷ್ ಚಂದ್ರ ಬೋಸ್ ಯುವಕ ಸಂಘ ರಿಜಿಸ್ಟರ್ ವತಿಯಿಂದ ಶ್ರಮದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶ್ರಮದಾನದಲ್ಲಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ರತ್ನದೀಪ್ ಕಸ್ತೂರೆ, ಉತ್ತಮ ಆರೋಗ್ಯಕ್ಕೆ ಶ್ರಮದಾನ ಅಗತ್ಯವಾಗಿದೆ. ನಾವು ವಾಸಿಸುವ ಸ್ಥಳ ಮತ್ತು ಸುತ್ತಮುತ್ತಲು ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ವಿದ್ಯಾರ್ಥಿಗಳಿಗೆ ಶ್ರಮದಾನ ಮಾಡುವುದನ್ನು ಮೈಗೂಡಿಸಿಕೊಳ್ಳಬೇಕು. ಈ ಶಿಬಿರದಲ್ಲಿ ಗ್ರಾಮವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗುವುದು. ಕುಡಿಯುವ ನೀರಿನ ಟ್ಯಾಂಕ್ಗಳಿಗೆ ಬಣ್ಣ ಬಳಿಯಲಾಗುವುದು. ಗ್ರಾಮಸ್ಥರು ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಏಕಲಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಮೃತ್ ಪಟೇಲ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, SDMC ಅಧ್ಯಕ್ಷರಾದ ಶಿವಕುಮಾರ್ ಪಾಟೀಲ್, ಮುಖ್ಯ ಗುರುಗಳು ಉಪಸ್ಥಿತರಿದ್ದರು. ವರದಿ ಅರವಿಂದ ಮಲ್ಲಿಗೆ. ಅತ್ಯಂತ ಒಳ್ಳೆಯ ಒಂದು ಶಿಕ್ಷಣ ನೀಡತಕ್ಕಂತ ಒಂದು ಶಾಲೆಯ ಸಂಯುಕ್ತಾಶ್ರಯದಲ್ಲಿ, ಸರ್ಕಾರಿ ಪ್ರೌಢಶಾಲೆ ಏಕಲಾರ್ನ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಶ್ರಮದಾನ ಶಿಬಿರವನ್ನು
ನಾವು ಹಮ್ಮಿಕೊಂಡಿದ್ದು ನಿಜಕ್ಕೂ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಏಕೆಂದ್ರೆ ಈ ಒಂದು ಗ್ರಾಮದ ಒಂದು ಕ್ರಿಯಾಶೀಲ ಗ್ರಾಮ ಪಂಚಾಯತ್ ಸದಸ್ಯರ ಸಹಕಾರ, ಈ ಒಂದು ಶಾಲೆಯ ಮುಖ್ಯ ಗುರುಗಳ ಒಂದು ಅವರ ಪ್ರೀತಿ ವಾತ್ಸಲ್ಯ, ಅವರ ಸಹಕಾರ, ವಿಶೇಷವಾಗಿ ಆ ವಿದ್ಯಾರ್ಥಿಗಳಿರ್ತಕ್ಕಂಥ ಉತ್ಸಾಹವನ್ನು ನೋಡಿ ನಮ್ಮ ಕಾರ್ಯಕ್ರಮ ಇಲ್ಲಿ 3 ದಿವಸ ಶಿಬಿರ ಇಲ್ಲೇ ಆಯೋಜನೆ ಮಾಡ್ಬೇಕಿತ್ತೇನೋ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ. ಆದ್ರೆ ಇವತ್ತು ನಾವು ಸಮಾರಂಭ ಇಲ್ಲಿ ಹಮ್ಮಿಕೊಂಡಿದ್ದು ಬಹಳ ಸಭೆ. ಇವತ್ತು ಕೋವಿಡ್ ಬಂದಾಗಿನಿಂದ ಈ ಪರಿಸರದ ಮಹತ್ವ, ಈ ಒಂದು ನಮ್ಮ ಸ್ವಚ್ಛತೆ ಘನವೆತ್ತ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಕ್ಕಳಲ್ಲಿ ವಿಶೇಷವಾಗಿ ಯುವಕರಲ್ಲಿ ಈ ಒಂದು ಶಿಬಿರ ಇಡೀ ನಮ್ಮ ಭಾರತ ದೇಶಾದ್ಯಂತ 623 ಜಿಲ್ಲೆಗಳಲ್ಲಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದೆ.